ವಾನ್ಯುಜುಕು ಯೇಲ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ರಫೇಲ್ ಕುವುಸಗು ಅವರ 12 ಜನರ ತಂಡವು ಟರ್ಕಿಯಲ್ಲಿ ಅಜ್ಞಾತ ಕೋಟೆಯೊಂದನ್ನು ಪತ್ತೆ ಮಾಡಿದ್ದಾರೆ. ಟರ್ಕಿಯ ಪೂರ್ವ ಭಾಗದ ವಾನ್ಸ್ ಗರ್ಪುರ್ ಜಿಲ್ಲೆಯ ತಿರಿಸಿನ್ ಪ್ರಸ್ಥಭೂಮಿಯಲ್ಲಿ ಇದನ್ನು ಕಂಡುಹಿಡಿಯಲಾಗಿದೆ. 10,000 ಅಡಿ ಎತ್ತರದ ಬೆಟ್ಟದಲ್ಲಿ ಈ ಕೋಟೆ ಇದೆ. 3,000 ವರ್ಷ ಹಳೆಯ ಕೋಟೆ ಇದು. ಉರಾರ್ಟಿಯನ್ ನಾಗರಿಕತೆಯ ಮೇಲೆ ಈ ಕೋಟೆ ಮತ್ತಷ್ಟು ಬೆಳಕು ಚೆಲ್ಲಿದೆ. ಕಲ್ಲಿನಿಂದ ಕಟ್ಟಿದ್ದ 4 ಕಿಲೋಮೀಟರ್ ಉದ್ದದ ಕೋಟೆಯ ಈ ಗೋಡೆ ಒಳಗೆ ಅಳಿದುದರಿಂದ 50 ಕೋಣೆಗಳು ಕಂಡುಬಂದಿದೆ. ಕೆಲವು ಕಲ್ಲುಗಳು ಕೆತ್ತನೆಯ ಸೊಬಗನ್ನು ಹೊಂದಿದೆ. ಉರಾರ್ಟಿಯನ್ ನಾಗರಿಕತೆಯ ಜನರ ಬದುಕಿನ ಕೋಟೆಯ ಸಂಬಂಧದ ಅಧ್ಯಯನ ನಡೆದಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಗರ್ಪುರ್.